ಪದವಿನಂಗಡಿಯ ಮುಗ್ರೋಡಿಯಲ್ಲಿ ಬಡ ಕುಟುಂಬವೊಂದಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ಮುಗ್ರೋಡಿ ವತಿಯಿಂದ ನಿರ್ಮಿಸಲಾದ 7.5 ಲಕ್ಷ ರೂಪಾಯಿ ವೆಚ್ಚದ ಮನೆ ಹಸ್ತಾಂತರ ಹಾಗೂ ಸಭಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಸಂಗೀತಾ ಆರ್ ನಾಯಕ್, ವನಿತಾ ಪ್ರಸಾದ್, ಜಯಾನಂದ ಅಂಚನ್ ಹಾಗೂ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಮಾಲಕರಾದ ಸುಧಾಕರ್ ಶೆಟ್ಟಿ ಮುಗ್ರೋಡಿ, ಹಿರಿಯರಾದ ಗಣಪ ಅಮೀನ್, ನಾರಾಯಣ ಶೆಟ್ಟಿ, ದಾಸಣ್ಣ ಶೆಟ್ಟಿ, ಸಮಿತಿಯ ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿ, ಸಮಿತಿಯ ಹಿರಿಯರು ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊರೋನಾ ಲಾಕ್ಡೌನ್ ಸಂದರ್ಭ ತಂದೆ ತಾಯಿಯನ್ನ ಕಳೆದುಕೊಂಡ ತೀರಾ ಬಡತನದಲ್ಲಿ ವಾಸಿಸ್ತಾ ಇರುವ ಶಾಂಭವಿ ಹಾಗೂ ಅವರ 2 ಸಹೋದರಿಯರು ವಾಸಿಸಲು ಮನೆಯಿಲ್ಲದೆ ಸಂಕಷ್ಟದಲ್ಲಿ ವಾಸಿಸುವುದನ್ನು ಗಮನಿಸಿ ಈ ಸಮಿತಿಯ ಸದಸ್ಯರು ಮನೆಯ ಗುದ್ದಲಿ ಪೂಜೆ ನಡೆಸಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಸದಸ್ಯರು ಸೇರಿ ಸುಮಾರು 9 ತಿಂಗಳಿನಲ್ಲಿ ದಾನಿಗಳ ಸಹಾಯದಿಂದ ಸುಂದರವಾದ ಮನೆಯನ್ನ ನಿರ್ಮಿಸಿದ್ದಾರೆ. ಮಂಗಳೂರಿನ ಶಕ್ತಿನಗರದ ಪರಿಸರದ ಮುಗ್ರೋಡಿ ಪರಿಸರದಲ್ಲಿ ಮುದರ ಅಂತ ಹೇಳುವಂಥ ಪರಿಶಿಷ್ಟ ಜಾತಿಗೆ ಒಳಪಟ್ಟಂಥ ವ್ಯಕ್ತಿಯ 3 ಹೆಣ್ಮಕ್ಕಳು ಈ ಪರಿಸರದಲ್ಲಿ ಭಾಳ ಕಷ್ಟವಾದ ವಾತಾವರಣದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಅರ್ಧ ಮನೆ ಸಂಪೂರ್ಣವಾಗಿ ಹಾನಿಯಾಗಿದ್ದಂಥ ಸಂದರ್ಭ, ಹಾನಿಯಾಗಿದ್ದಂಥ ಜಾಗಕ್ಕೆ ಟರ್ಪಲನ್ನು ಹಾಕಿ ಆ ಟರ್ಪಲ್ ಹಾಕಿದಂಥ ಮನೆಯ ಒಳಗಡೆ ತಮ್ಮ ಜೀವನವನ್ನು ನಡೆಸ್ಕೊಂಡು 3 ಮಹಿಳೆಯರು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದದ್ದನ್ನು ಅರಿತುಕೊಂಡು ಮಂಗಳೂರಿನ ಈ ಮುಗ್ರೋಡಿಯ ಪರಿಸರದ ಮತ್ತು ಪದವಿನಂಗಡಿ ಪರಿಸರದ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ಮುಗ್ರೋಡಿ ಇದರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇವರ ಕಷ್ಟವನ್ನು ಅರಿತುಕೊಂಡು ಮಾಧ್ಯಮದ ಮಿತ್ರರಾದ ಗಣೇಶ್ ಅವರೊಂದಿಗೆ ಸೇರಿಕೊಂಡು ಭಾಳ ಒಂದು ಸುಂದರವಾದ ಒಂದು ಮನೆಯನ್ನು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ಆ ಮನೆಯ ಏನು ಗಣವನ್ನು ಮಾಡಿ ಗೃಹ ಪ್ರವೇಶವನ್ನು ಇವತ್ತು ಮಾಡಿದೆ.